ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಆರ್ ಎನ್ ಭಟ್, ವೆಲ್ಕಮ್. ಈಗ ಖಾಸಗಿಯಾಗಿ ನೀವು ಕೂಡ ಖಾಸಗಿಯಾಗಿ ನಿಮ್ಮದೊಂದು ಕ್ಲಿನಿಕ್ ಇದೆ, ಜೊತೆಗೆ ಸಾಕಷ್ಟು ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಕೂಡ ವಿಸಿಟ್ ಕೊಡ್ತೀವಿ. ತುಂಬ ಪೇಷಂಟ್ಸ್ ಇದ್ದಾರೆ ನಿಮಗೆ. ಈಗ ದಿಸ್ ಮೇ ಬಿ ಅ ಜನರಲ್ ಕ್ವೆಶ್ಚನ್, ಆದರೂ ಕೂಡ ನಾನು ಇದನ್ನು ಕೇಳಬೇಕು ಟು ಸ್ಟ್ರೆಸ್ ಆನ್. ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಪರ್ಸನಲ್ ಲೈಫ್ ಅಂದರೆ ಡಿಪೆಂಡ್ಸ್. ಇಟ್ಸ್ ಆಲ್ಮೋಸ್ಟ್ ಎ ಪ್ರೊಫೆಷನ್ ಈಸ್ ಲೈಕ್ ಎ ಸೆಕೆಂಡ್ ಮ್ಯಾರೇಜ್ ಇದ್ದಾಗ ನಮಗೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಅಂತೇಳಿ ನಡ್ಸ್ಕೊಳ್ಬೇಕು. ಎಷ್ಟು ಇಂಪಾರ್ಟೆನ್ಸ್ ನಾವು ಅದಕ್ಕೆ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ನಮ್ಮ ಪ್ರೊಫೆಷನ್ ಕೊಡಬೇಕು. ಯಾಕಂದರೆ ವಿ ಆರ್ ಅಕೌಂಟೇಬಲ್ ಟು ಸೋ ಮೆನಿ ಲೈವ್ಸ್. ಇಟ್ ಅಪ್ಲೈಸ್ ಟು ಮೀಡಿಯಾ ಆಲ್ಸೋ ಎನಿಬಡಿ ಫಾರ್ ದಟ್ ಮ್ಯಾಟರ್. ನಾನು ಯಾರನ್ನೂ ಇದು ಮಾಡೋದಿಲ್ಲ ಕಂಪೇರ್ ಮಾಡಿ. ಈಗ ಡಾಕ್ಟರ್ಸ್ ಲೈಫ್ ಪರ್ಟಿಕ್ಯುಲರ್ಲಿ, ಈಗ ಒಂದು ರಾತ್ರಿ 3 ಗಂಟೆಗೆ ಸಿಸೇರಿಯನ್ ಆಗಿಬಿಟ್ರೆ ಆ ಡಾಕ್ಟ್ರು, ಅನಸಿಷಾ ಕೊಡೋರು, OT ಸ್ಟಾಫ್, ಇವರು ಸ್ಟಾಫ್ ಎಲ್ಲ ವಿಜಿಲೆಂಟಾಗಿ ಕೆಲಸ ಮಾಡಿಕೊಂಡು ಟು ಸಿ ದ ಬೆಸ್ಟ್ ಔಟ್ಕಮ್ ಫಾರ್ ದ ಪರ್ಟಿಕ್ಯುಲರ್ ಇನ್ಸಿಡೆನ್ಸ್. ಈಗ ನಾವು ಎಷ್ಟೋ ಸರ್ತಿ 3 ಗಂಟೆ ರಾತ್ರಿ ಹೋಗಿಬಿಟ್ಟು ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅಥವಾ ನಮ್ಗೆ ಆಗದಿರೋ ಮಣಿಪಾಲಕ್ಕೆ ಕಳಿಸ್ಬಿಟ್ಟು ಬದುಕಿಸಿದ ಇನ್ಸಿಡೆನ್ಸ್ ಇದ್ದಾವೆ. ಅದರಲ್ಲಿ ಇಂಟೆನ್ಷನ್ ಏನು, ವಿ ಹ್ಯಾವ್ ಟು ಸೇವ್ ದ ಪೇಷಂಟ್. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ಒಂದು ವೇಳೆ ನೀವು ಬರುವಾಗ ಈ ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ಡ್ರೈವ್ ಮಾಡಿ ಬರುವಾಗ 5 ಮಿನಿಟ್ ತಗೊಳ್ಳೋ ಒಂದು ಸಪೋಸ್ ನಾನು ಒಂದು ಶೌಚಾಲಯಲ್ಲಿದ್ದೆ ಅಥವಾ ನಾನು ಡ್ರೆಸ್ ಮಾಡಿ ಬರಲಿಕ್ಕೆ ಉಂಟು, 15 ಮಿನಿಟ್ ಲೇಟ್ ಆದರೆ ಅವನು ಇಂಪಾರ್ಟೆಂಟ್, ಲೈಫ್ ಈಸ್ ಇಂಪಾರ್ಟೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪೇಷಂಟ್. ಅವ್ರ ಮಗನಿಗೆ ಅವ್ರ ತಾಯಿಗೆ ಎಲ್ಲ ಇಂಪಾರ್ಟೆಂಟ್. ಡಾಕ್ಟ್ರ್ ನಾವು ಬಂದು ಅರ್ಧ ಗಂಟೆ ಆಯಿತು ನಾವು ಬರಲಿಲ್ಲ, ಯು ಹ್ಯಾವ್ ನೆಗ್ಲೆಕ್ಟೆಡ್ ಅಂತೇಳ್ಬಿಟ್ರೆ ನಿಮ್ಗೆ ಆ ಥರ ಒಂದು ಅಷ್ಟೊಂದು ಅದ್ರ ಬಗ್ಗೆ ಇದ್ದಿದ್ದರೆ ಯು ಶುಡ್ ಟೇಕ್ ದೆಮ್ ಟು ಇನ್ಸ್ಟಿಟ್ಯೂಷನ್. ಅಲ್ಲಿ ಹೋದರೂ ಕೂಡ ಇಷ್ಟೇ ಸಮಯ ತಾಕೊಳ್ಳಿ. ಇದೆಲ್ಲ ಪ್ರಕೃತಿ ಇದೇ ಹೇಳ್ತಾರೆ ಇದು ಹೇಳ್ತಾರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇನ್ ಎನಿ ಇನ್ಸ್ಟಿಟ್ಯೂಷನ್. ನೋ ಇನ್ಸ್ಟಿಟ್ಯೂಷನ್ ವಿಲ್ ಹ್ಯಾವ್ ಎಲ್ಲ ಹೀಗೆ ಗುರಾಣಿ ಹಿಡ್ಕೊಂಡು ಈಗ ಪೇಷಂಟ್ ಬರ್ತಾರೆ ನಾವು ಬಂದು ಕೂಡಲೇ ಇಂಟಿಬೇಷನ್ ಮಾಡಬೇಕು, ಸೇವ್ ಮಾಡಬೇಕಂತಲ್ಲ, ಆಗೋದಿಲ್ಲ. ಪ್ರಾಬ್ಲಮ್ ನಂಗೆ ಏನು ಅನ್ಸುತ್ತೆ ಅಂತಂದರೆ, ಎಲ್ಲ ನೇರವಾಗಿ ಡಾಕ್ಟರ್ ಸ್ಟ್ರೆಸ್ಸಲ್ಲಿ ನಾವು ಕೆಲಸ ಮಾಡುವಾಗ ಹೋಗುವಾಗ ಒಂಥರ ಹೆದರಿಕೆ ಇದೆಲ್ಲ ಇರೋದು. ಈಗ ನಮಗೆ ಎಕ್ಸ್ಟ್ರಾ ಹೆದರಿಕೆ ಅಂತ ಹೇಳಿದ್ರೆ ಅದ್ರ ಔಟ್ಕಮ್ ಬಂದರೆ ನಾನು ಎಲ್ಲಿ ನಂಗೆ ಯಾರು ಹೊಡಿತಾರೋ ಅಥವಾ ನನ್ನ ಮೇಲೆ ಅಪವಾದ ಹಾಕ್ತಾರೋ, ಇಷ್ಟು ವರ್ಷ ನಾನು ಇದು ಮಾಡಿಬಿಟ್ಟು ನನ್ನ ಅಪವಾದ ಹಾಕ್ತಾರೋ, ಅದಾದಮೇಲೆ ನನ್ನ ಪ್ರೊಫೆಷನ್ ಎಷ್ಟು ಕುಂಠಿತ ಆಗ್ತದೆ, ನನ್ನ ಮಕ್ಕಳ ಫ್ಯೂಚರ್ ಎಂಥ ಎಫೆಕ್ಟ್ ಆಗ್ತದೆ, ಅದೊಂದು ಎಕ್ಸ್ಟ್ರಾ ಟೆನ್ಷನ್. ಇಷ್ಟು ಟೆನ್ಷನ್ ಮಾಡಿ ನಾನು ಹೇಳೋದು ಡಾಕ್ಟ್ರಿಂದ ಪ್ರಾಬ್ಲಮ್ ಆಗೋದಿಲ್ಲ, ಡಾಕ್ಟ್ರಿಂದ ತಪ್ಪಾಗೋದಿಲ್ಲ ಅಂತ ನಾನು ಯಾವ ಒಂದು ಎದೆ ಮುಟ್ಟಿ ಹೇಳುವಂಥದ್ದು ಪ್ರಶ್ನೆ ಅಲ್ಲ. ಇದು ಪ್ರಾಬ್ಲಮ್ ಆಗುತ್ತೆ, ನೀವು ವಾಸ್ತವವನ್ನು ಹೇಳ್ತೇನೆ. ಆ ಪ್ರಾಬ್ಲಮ್ ಆದರೆ ಡಾಕ್ಟರ್ ಅದನ್ನು ನಿಜವಾಗಿ ತಪ್ಪು ಮಾಡಿದಾರಾ, ಡಾಕ್ಟರ್ ನಿಜವಾಗಿ ನೋಡಿ, ಹೌದು ಎಲ್ಲೋ ಒಂದು ತಿರುಗಾಡ್ಲಿಕ್ಕೆ ಹೋಗಿ ನಾನು 5 ಮಿನಿಟಲ್ಲಿ ಬರ್ತೇನೆ, ನಾನು 1 ಗಂಟೆ ಅಂತ ಬಿಟ್ಟು ಬಂದರೆ ನಲ್ಲಿದ್ರೆ ಡಾಕ್ಟರ್ಸ್ ತಪ್ಪು ಅಂತ ಹೇಳಿದ್ರೆ ಡಾಕ್ಟರ್ಸ್ ಡು ನಾಟ್ ಕಮ್ಯುನಿಕೇಟ್ ಸಮ್ ಟೈಮ್ಸ್. ಓಕೆ, ಒಂದು ನಿಮಿಷ ಡಾಕ್ಟರ್, ಒಂದೇ ನಿಮಿಷ. ಅವರು ಫೋನ್ ಮಾಡಿದ್ದಾರೆ. ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಬ್ರಹ್ಮಾವರದಿಂದ. ನಮಸ್ಕಾರ ಉಸ್ಮಾನ್, ಹೇಳಿ. ಅಜ್ಮಲ್ ಅಸದಿ ಬ್ರಹ್ಮಾವರದಿಂದ. ಹೇಳಿ. ನಮಸ್ಕಾರ. ನಮಸ್ಕಾರ. ಹೇಳಿ ಹೇಳಿ ಹೇಳಿ. ಕೆಲವು ಈಗ ನಾವು ರೋಗಿಗಳು ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಆ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಸೌಲಭ್ಯ ಇರುವುದಿಲ್ಲ ಅಥವಾ ಸೇವೆ ಇರುವುದಿಲ್ಲ. ಸುಮ್ಮನೆ 1 ವಾರ 10 ದಿನ ಅಡ್ಮಿಟ್ ಮಾಡಿ ಬಿಲ್ ಮಾಡಿ ಲಾಸ್ಟಿಗೆ ಹೇಳ್ತಾರೆ ಇಲ್ಲಿ ಆಗುದಿಲ್ಲ, ನೀವು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ. ತುಂಬಾ ಇಂಥದ್ದು ಆಗ್ತದೆ. ಈಗ ಇದರಲ್ಲಿ ಏನು ಗೊತ್ತಾ ನಿಮಗೆ, ನೀವು ಹೇಳಿದ್ದು ನಾನು ಒಪ್ಪಿದೆ. ನಾನು ಇದು ಅವರು ಮಾಡುವ ಒಂದು ರೀತಿಯ ಕಮ್ಯುನಿಕೇಷನ್ ಗ್ಯಾಪ್. ಈಗ ನಮ್ಮ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯ ಇದೆ, ಪ್ರೈಮರಿ ಕೇರ, ಸೆಕೆಂಡ್ರಿ ಕೇರ, ಅದ್ರ ಬಗ್ಗೆ ಅವರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಇದು ಮಾಡಿಬಿಟ್ಟು ಆಗದಿದ್ದರೆ ನಾನು ಹೇಳೋದು ಅಂತ ಹೇಳಿದರೆ, ಈಗ ನನ್ನ ಸಜೆಷನ್ ಅಂತ ಹೇಳಿದರೆ ರೋಗಿಗಳು ಫಸ್ಟಿಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು. ಒಂದು ವೇಳೆ ನಮಗೆ ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಯು ಶುಡ್ ಗೆಟ್ ಡಿಸ್ಚಾರ್ಜ್ ಆ್ಯಂಡ್ ಟೇಕ್ ಹಿಮ್ ಎಲ್ಸ್ವೇರ್. ದ್ಯಾಟ್ ಫ್ರೀಡಮ್ ಪೇಷಂಟ್ಸ್ ಹ್ಯಾವ್. ಈಗ ನಾನು ಸೆಕೆಂಡ್ರಿ ಕೇರ್ ಸ್ಪೆಷಲಿಸ್ಟ್ ಆಗಿಬಿಟ್ಟು ನಾನು ನಿಮಗೆ ಹಾರ್ಟ್ ಫೇಲ್ ಆದರೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ತೇನೆ, ಇದೆಲ್ಲ ಅಂತ ಮಾಡಿಸ್ತೇನೆ ಅಂತ ಹೇಳಿದ್ರು ತಪ್ಪು. ನನ್ನದು ಲಿಮಿಟೇಷನ್ ಎಷ್ಟು ನಾನು ಪೇಷಂಟಿಗೆ ಹೇಳಬೇಕು. ಪೇಷಂಟಿಗೆ ಒಂದು ವೇಳೆ ಇಫ್ ದೆ ಸೆನ್ಸ್ ದ್ಯಾಟ್ ಇಲ್ಲಿ ಇವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ಅಂತ ಹೇಳಿದರೆ ದೇ ಶುಡ್ ಟೇಕ್ ದೇರ್ ಪ್ರಿವೆಂಟಿವ್ ಆಗಿ ಅವರೇ ತಗೊಳ್ಬೇಕು. ಕೆಲವು ಪ್ರಾಬ್ಲಮ್ ಏನಾಗುತ್ತೆ ಅನ್ಬೋದು, ಈ ದೊಡ್ಡ ಆಸ್ಪತ್ರೆಗೆ ಹೋದಾಗ ಲೇಟ್ ಆಗ್ತದೆ, ಬಿಲ್ ಜಾಸ್ತಿ ಆಗ್ತದೆ, ಜಾಸ್ತಿ ಖರ್ಚಾಗ್ತದೆ ಅಂದ್ಬಿಟ್ಟು ಶಾರ್ಟ್ ಕಟ್ ಆಗಿ ಸಣ್ಣ ಆಸ್ಪತ್ರೆಗೆ ಬರ್ತಾರೆ. ಸಣ್ಣ ಆಸ್ಪತ್ರೆ ಮಾಡಿದವರು ಒಂದು ರೀತಿಯ ಒತ್ತಡದಿಂದ ಅವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರದು ಇಗ್ನೋರೆನ್ಸೋ ಅಥವಾ ಇನ್ನೋಸೆನ್ಸೋ ಅಥವಾ ನಿಜವಾಗಿ ಗೊತ್ತಿದ್ದು ಅವರು ಹಿಡ್ಕೊಳ್ತಾರೆ. ನಿಜವಾಗಿ ಗೊತ್ತಿದ್ದು ಹಿಡ್ಕೊಂಡ್ರೆ ತಪ್ಪು. ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಮಲೇರಿಯಾ ಇದ್ದದ್ದು ಕಾಂಪ್ಲಿಕೇಶನ್ ಆಗ್ತದೆ, ಅಥವಾ ಒಂದು ಲೆಪ್ಟೋಸ್ಪೈರ್ ಇದ್ದದ್ದು 5 ದಿವಸಕ್ಕೆ ಸರಿ ಇರ್ತಾರೆ, 6ನೇ ದಿವಸ ಕಿಡ್ನಿ ಫೇಲಿಯರ್ ಆಗ್ತದೆ. ಆ ಉದ್ದೇಶದಲ್ಲಿ ಕೆಲವು ಪೇಷಂಟು ಟರ್ಷರಿ ಕೇರಿಗೆ ರೆಫರ್ ಮಾಡ್ತಾರೆ. ಇಲ್ಲಿ ಪರ್ಸೆಪ್ಷನ್ ಏನಾಗ್ತದೆ ಪೇಷಂಟಿಗೆ, ಇವರು 5 ದಿವಸ ಹೇಳಲಿಲ್ಲ, 6ನೇ ದಿವಸ ರೆಫರ್ ಮಾಡಿದರು ಅಂತ ಹೇಳ್ತಾರೆ. ನಿಜವಾದ ಪರಿಸ್ಥಿತಿ ಏನು, 5 ದಿವಸ ಇಟ್ ಗೋಯಿಂಗ್ ಸ್ಮೂತ್, 6ನೇ ದಿವಸ ಹಿ ಗೋಸ್ ಇನ್ ಫಾರ್ ಕಾಂಪ್ಲಿಕೇಶನ್. ಆ ಕಾಂಪ್ಲಿಕೇಶನ್ ಹ್ಯಾಂಡಲ್ ಮಾಡಲಿಕ್ಕೆ ಟರ್ಷರಿ ಕೇರ್ ಫೆಸಿಲಿಟೀಸ್ ಆ ಆಸ್ಪತ್ರೆಯಲ್ಲಿ ಇಲ್ಲ. ಈ ಆಸ್ಪತ್ರೆ ಓನರ್ಸನ್ನು ಮೊದಲೇ ಹೇಳಲಿಕ್ಕಾಗತ್ತಾ ಈ ಪೇಷಂಟಿಗೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ ಅಂತ ಹೇಳಲಿಕ್ಕಾಗತ್ತಾ? ಈ ವಿಷಯನ ನಾನು ತಿಳಿಸ್ಲಿಕ್ಕೆ ನಾನು ಪೇಷಂಟಿಗೆ ತಿಳಿಸ್ಲಿಕ್ಕೆ ನಾನು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇನೆ. ಒಂದು ವೇಳೆ ಅನ್ಎಕ್ಸ್ಪೆಕ್ಟೆಡ್ ಕಾಂಪ್ಲಿಕೇಶನ್ ಆಗೋದಿದ್ದರೆ ಆ ಪೇಷಂಟಿಗೆ 10ನೇ ದಿವಸ ಅಲ್ಲ 15ನೇ ದಿವಸ
ಇದು ನೋಡಿ ಇದು ಪರ್ಟಿಕ್ಯುಲರ್ ಈ ಕಾಯಿಲೆಗೆ ಟರ್ನ್ ಆಗಿದೆ, ಯು ಹ್ಯಾವ್ ಟು ಗೋ ಫಾರ್ ಎ ಟರ್ಷರಿ ಕೇರ್ ಸೆಂಟರ್ ವೇರ್ ದ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಇದರಲ್ಲಿ ಯಾವ ರೀತಿಯ ಒಂದು ರೀತಿಯ ಕೆಲವು ಸರ್ತಿ ಸೂಪರ್ಫಿಷಿಯಲ್ ಆಗಿ ಹೇಳಲಿಕ್ಕೆ ಸಾಕು, ಇಲ್ಲಿ ಆಗೋದಿಲ್ಲ ನೀವು ಬೇರೆ ಕಡೆ ಹೋಗಿ ಅಂತ ಹೇಳಲಿಕ್ಕೆ ಸಾಕು. ಇತ್ತೀಚೆಗೆ ಅಂತ ಹೇಳಿದ್ರೆ ಇದು ಒಂಥರ ಹೆದರಿಕೆ ಸ್ಟಾರ್ಟ್ ಆಗಿದೆ. ಎವ್ರಿವೇರ್ ದರ್ ಇಸ್ ಎ ಬಿಸ್ನೆಸ್ ಆ್ಯಂಗಲ್ ಆಲ್ಸೋ. ಐ ಆಮ್ ನಾಟ್ ಟೆಲಿಂಗ್ ದಟ್ ದರ್ ಇಸ್ ನಾಟ್ ಎವ್ರಿ ಡಾಕ್ಟರ್ಸ್ ಅವರೆಲ್ಲ ನಾವು ಮೇಲಿಂದ ಇಳಿದವರು ನಾವೆಲ್ಲ ಸರ್ವಿಸ್ ಮಾಡೋರಲ್ಲ. ಎವ್ರಿವೇರ್ ದರ್ ಇಸ್ ಬಿಸ್ನೆಸ್ ಆ್ಯಂಗಲ್. ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿ ಬ್ಯಾಂಕಿಗೆ ಕಟ್ಟಬೇಕಾದ್ರೆ ಅವ್ರೇನು ಮಾಡ್ತಾರೆ, ಮಾಡಲೇಬೇಕಾಗುತ್ತೆ ಕೆಲವು ಕಡೆಯಲ್ಲಿ. ಅದರ ಅರ್ಥ ಇದು ಎಲ್ಲರಿಗೂ ಡಾಕ್ಟರ್ಸ್ ಇದ್ದು ನೆಗ್ಲಿಜೆನ್ಸ್ ಅಥವಾ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಪೇಷಂಟ್ಗಳು ನನ್ನ ತಿಳುವಳಿಕೆ, ನಾನೀಗ ಯಾವುದೋ ಒಂದು ಪ್ರಾಬ್ಲಮನ್ನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮಗೆ ಸಿಗದಿದ್ದಾಗ ಎಂತ ಮಾಡಿರ್ತೇನೆ, ನನ್ನ ಜಾಗ್ರತೆ ನಾನು ಮಾಡ್ಕೊಳ್ತೇನೆ. ನಮ್ಮ ಜಾಗ್ರತೆಯನ್ನು ನಾವು ಮಾಡ್ಕೊಳ್ಬೇಕು, ಪೇಷಂಟ್ಗಳು ಅವರು ಜಾಗ್ರತೆಯನ್ನು ಮಾಡ್ಕೊಳ್ಬೇಕು. ಆರ್ ಯು ಹ್ಯಾವ್ ಟು ಟೇಕ್ ಎ ಸೆಕೆಂಡ್ ಒಪಿನಿಯನ್, ಇನ್ನೊಂದು ಒಪಿನಿಯನ್ ತೊಗೊಳ್ಬೇಕು. ಇವರು ಹೀಗೆ ಹೇಳ್ತಾರೆ ಸರಿಯಾ ಅಂತ ಹೇಳ್ಬಿಟ್ಟು. ಇಟ್ಸ್ ಎ ವೆರಿ ಡೆಲಿಕೇಟ್, ವೆರಿ ಕಾಂಪ್ಲಿಕೇಟೆಡ್ ಮ್ಯಾಟರ್ ಟು ಡಿಸ್ಕಸ್. ನಾನು ಹೇಳೋದಂತ ಹೇಳಿದ್ರೆ ಎಲ್ಲ ಡಾಕ್ಟರ್ಸು ನೆಗ್ಲಿಜೆನ್ಸ್ ಮಾಡುವಾಗ ಅವರು ಡೆಲಿಬ್ರೇಟಾಗಿ ನೆಗ್ಲಿಜೆನ್ಸ್ ಮಾಡೋದಿಲ್ಲ. ಕೆಲವ್ರದ್ದು ಆ್ಯಕ್ಟ್ ಆಫ್ ಒಮಿಷನ್ ಆಗ್ತದೆ, ಕೆಲವರು ಆ್ಯಕ್ಟ್ ಆಫ್ ಕಮಿಷನ್ ಆಗ್ತದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ್ಯಾಟ್ ಸಿಚುವೇಶನ್. ಅದು ಅಪರೂಪದಲ್ಲಿ ಕೆಲವು ಸರ್ತಿ ಎಲ್ಲ ನಾವು ಮಾಡಿದಾಗಲೂ, ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಲೂ ಪೇಷಂಟ್ಸ್ ಆಯ್ತಾರೆ. ಅದ್ರ ಮೇಲೆ ಆ ಟೈಮಲ್ಲಿ ಎವ್ರಿ ಒನ್ ಹ್ಯಾಸ್ ಟು ಕೀಪ್ ದೇರ್ ಕಾಮ್. ಓಕೆ, ಒಂದು ವೇಳೆ ನಿಮಗೆ ಡಾಕ್ಟರ್ ತಪ್ಪು ಮಾಡಿದಂತ ಅನಿಸಿದ್ರೆ ಯು ಶುಡ್ ನಾಟ್ ಅಟ್ಯಾಕ್ ದ ಡಾಕ್ಟರ್, ಅಟ್ಯಾಕ್ ದ ಹಾಸ್ಪಿಟಲ್ ಸ್ಟಾಫ್ ಆರ್ ಹಾಸ್ಪಿಟಲ್ ಓನರ್ ಏನು ಮಾಡಿರ್ತಾರೆ, ಪಾಪ ತಪ್ಪು ಮಾಡಿರ್ತಾರೆ. ನಿಮಗೆ ಆ ಡಾಕ್ಟರಿಂದ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ ಪೇಷಂಟ್ ಇದ್ದಾಗ ನೀವು ಹಾಸ್ಪಿಟಲ್ನ ಅಟ್ಯಾಕ್ ಮಾಡಿದಾಗ ಅಥವಾ ಡಾಕ್ಟರ್ನ ಅಟ್ಯಾಕ್ ಮಾಡಿದಾಗ ಏನು ತಪ್ಪು ಮಾಡಿರ್ತಾರೆ ಅವ್ರು ಏನಿರ್ತಾರೆ, ಯು ಗೋ ಟು ದ ಕನ್ಸ್ಯೂಮರ್ ಫಾರ್ಮ್, ರಿಡ್ರೆಸಲ್ ಫಾರ್ಮ್ ಕಮಿಟಿ ಇದೆ, ಕಾಂಪೆನ್ಸೇಷನ್ ಕೇಳಿ. ಕಲ್ಕತ್ತಾದಲ್ಲಿ ಎಷ್ಟು 1 ಕೋಟಿ 2 ಕೋಟಿ. ಇತ್ತೀಚೆಗೆ ನಾನು ನಾರ್ತ್ ಇಂಡಿಯಾದಲ್ಲಿ ಆದಂತ ಒಂದು ವಿಚಾರದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ನಾರ್ತ್ ಇಂಡಿಯಾದಲ್ಲಿ ಆದಂತ ವಿಚಾರದ ಬಗ್ಗೆ ಒಂದೆರಡು ಉದಾಹರಣೆಗಳನ್ನು ಕೊಟ್ಟರೆ ಪ್ರಾಯಶಃ ಸ್ವಲ್ಪ ಕಂಪ್ಲೀಟ್ ಅಂತ ಅನ್ಸುತ್ತೆ. ಹೌದು, ಒಂದು ಹೇಳ್ತೇನೆ ನಾನು. ನಾರ್ತ್ ಇಂಡಿಯಾದಲ್ಲಿ ಇದ್ದಂದರೆ ರಾತ್ರಿ 3 ಗಂಟೆಗೆ ಒಂದು ಹಾರ್ಟ್ ಅಟ್ಯಾಕ್ ಪೇಷಂಟ್ ಒಬ್ಬರು ನನ್ನ ಹಾಗೆ MD ಡಾಕ್ಟರ್ ಹತ್ರ ಬಂದರು. ಡಾಕ್ಟರ್ ಪರೀಕ್ಷೆ ಮಾಡಿಬಿಟ್ಟು ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸಂಭವ ಉಂಟು, ಯು ನೀಡ್ ಅಕ್ಯೂಟ್ ಇಂಟರ್ವೆನ್ಷನ್ ಫ್ರಮ್ ಎ ಕಾರ್ಡಿಯಾಲಜಿಸ್ಟ್. What he has done, he has helped the patient to transfer to institution. Correct. Institution ಮಾಡುವಾಗ on the way patient had a massive attack and died. Okay. ಅವರು ಆ ಪರ್ಟಿಕ್ಯುಲರ್ ಅನ್ನು ಈ ಡಾಕ್ಟ್ರು ರೆಫರ್ ಮಾಡಿದ್ರಿಂದ ಪೇಷಂಟ್ ಸತ್ತು ಅಂತ ಬಿಟ್ಟು ಇವ್ರ ಮೇಲೆ ಕೇಸ್ ಆಗಿಬಿಟ್ಟು ಕನ್ಸ್ಯೂಮರ್ ಫೋರಮಲ್ಲಿ ಡಾಕ್ಟ್ರಿಗೆ ಫೈನ್ ಆಗಿದೆ. ಇದು ಒಂದು ಶುದ್ಧ ಒಂದು ಅನ್ಯಾಯ ಅಂತ ಹೇಳ್ಬೋದು ಡಾಕ್ಟರ್ ಕಮ್ಯುನಿಟಿಗೆ. ಈಗ ರೆಫರಲ್ ಸರ್ವಿಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಆಸ್ ಟ್ರೀಟ್ಮೆಂಟ್. ನನ್ನಿಂದ ಆಗೋದಿಲ್ಲ ನೀವು ಇಲ್ಲಿ ಕಡೆ ಹೋಗಿ ಅಂತ ಹೇಳುವಾಗ ಇನ್ ದ ಪ್ರೋಸೆಸ್ ಪೇಷಂಟ್ ಡೈಸ್, ಡಾಕ್ಟರ್ ಇಸ್ ನಾಟ್ ಡನ್ ಎನಿ ನೆಗ್ಲಿಜೆನ್ಸ್. ನೀವು ಹ್ಯಾಂಡ್ಲ್ ಮಾಡಿದ್ರು, ನೀವು ನಿಮಗೆ ಕೆಪಾಸಿಟಿ ಇಲ್ಲದಿದ್ದಾಗ ಹ್ಯಾಂಡ್ಲ್ ಮಾಡಿ ಪೇಷಂಟ್ ಸತ್ತಂತೂ ನಿಮ್ಮ ಮೇಲೆ ಅಕ್ಯುಸೇಷನ್, ನೀವು ರೆಫರ್ ಮಾಡಿದಾಗ ಪೇಷಂಟ್ ಸತ್ತಂದ್ರೂ ನಿಮ್ಮ ಮೇಲೆ ಅಕ್ಯುಸೇಷನ್. ಅಲ್ಲಿ ನಾನು ಹೇಳೋದು ಏನಂತ ಹೇಳಿದರೆ, ಎಲ್ಲ ಸಮಯದಲ್ಲಿ ಡಾಕ್ಟರ್ಸು ಯು ಕೆನಾಟ್ ಬ್ಲೇಮ್ ದಟ್ ದೇ ಹ್ಯಾವ್ ಡನ್ ಡೆಲಿಬ್ರೇಟ್ ನೆಗ್ಲಿಜೆನ್ಸ್. ಎಲ್ಲಾದರೂ ಒಂದು ಇನ್ಸಿಡೆನ್ಸ್ ಆದಾಗ ನಾನು ಒಂದು ಟಿಪಿಕಲ್ ಎಕ್ಸಾಂಪಲ್ ಹೇಳ್ತೇನೆ. ಒಂದು ಸೀರಿಯಸ್ ಪೇಷಂಟ್ ಉಂಟು, ಗೊತ್ತಿದ್ದು ಕೂಡ ಡಾಕ್ಟ್ರು 5 ಮಿನಿಟಲ್ಲಿ ಬರೋ ಬದಲಿಗೆ 5 ಮಿನಿಟಲ್ಲಿ ಬರ್ತೇನೆ ಅಂತ ಹೇಳಿ 1 ಗಂಟೆ ಬಿಟ್ಟು ಬಂದ ಪೇಷಂಟ್ ಸತ್ತರೆ, ದೆನ್ ಆನ್ ಹಿಸ್ ಪಾರ್ಟ್ ಇಟ್ ಇಸ್ ನೆಗ್ಲಿಜೆನ್ಸ್. ಕರೆಕ್ಟ್. ಓಕೆ ಓಕೆ, ನಾವು ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಅವರಿಗೆ ಗೊತ್ತಿತ್ತು ಅಕ್ಯೂಟ್ ಹಾರ್ಟ್ ಅಟ್ಯಾಕ್ 5 ಮಿನಿಟಲ್ಲಿ ಆಗಿದೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಯು ರೆಫರ್ ಹಿಮ್ ಟು ಇನ್ಸ್ಟಿಟ್ಯೂಷನ್. ಓಕೆ ಓಕೆ, ಬೇರೆ ಕಡೆ ಕಳಿಸಿ, ಪೇಷಂಟ್ ಕ್ಯಾನ್ ಸರ್ವೈವ್ ದೇರ್ ಅಂತ ಹೇಳಿದಾಗ ಅವ್ರಿಗೆ ಹೇಳಿದ್ರೆ ಹೀಸ್ ರೈಟ್. ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ, ಈಗ ಬರ್ತೇನೆ ಅಂತ ಹೇಳಿ 1 ಗಂಟೆ ನಂತರ ಪೇಷಂಟ್ ಸತ್ತೋದ್ರೆ ಇಟ್ ಬಿಕಮ್ಸ್ ಎ ನೆಗ್ಲಿಜೆನ್ಸ್. ದಟ್ ಇಸ್ ಎ ಕ್ಲಿಯರ್ ಕಟ್ ನೆಗ್ಲಿಜೆನ್ಸ್. ಅಲ್ಲಿ ನೀವು ಅಕ್ಯೂಸ್ ದ ಡಾಕ್ಟರ್, ಬಟ್ ನೀವು ಡಾಕ್ಟರ್ ಕರೆಕ್ಟ್ ಟೈಮಲ್ಲಿ ನೋಡಿಬಿಟ್ಟು ಕಳಿಸಿದ್ದಾರೆ, ಬಟ್ ಆನ್ ದ ವೇ ಪೇಷಂಟ್ ಡೈಡ್. ಬಿಕಾಸ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಪೇಷಂಟ್ ಕ್ಯಾನ್ ಡೈ ಎನಿವೇರ್. ಊಟ ಮಾಡುವಾಗ ಹೋಗ್ಬೋದು, ಮಲ್ಕೊಂಡಾಗ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಮದುವೆ ಮಂಟಪದಲ್ಲಿ ಹೋಗ್ಬೋದು. ಅಲ್ಲಿ ಯಾರನ್ನು ಬೈತಾರೆ ಅವರು? ಪೇಷಂಟ್ ರೋಗಿಗಳು ಯಾರನ್ನು ಬೈತಾರೆ? ಎಲ್ರಿಗೂ ಒಂಥರ ಒಂದು ಸೆನ್ಸಿಟಿವಿಟಿ ಇದೆ, ಒಪ್ತೇನೆ ನಾನು. ಅದರ ಅರ್ಥ ನೀವು ಮಾಡಿಕೊಂಡು ನಮ್ಮ ಸಿಸ್ಟಮನ್ನು ನಾವು ಪೇಷಂಟ್ ಮತ್ತು ಡಾಕ್ಟ್ರು ವಿಶ್ವಾಸದ ಬಾಂಧವ್ಯವನ್ನು ಹಾಳು ಮಾಡಿಕೊಂಡ್ರೆ ಇಡೀ ಸೊಸೈಟಿಗೆ ಕಷ್ಟ ಮತ್ತು ನಷ್ಟ ಜಾಸ್ತಿ. ಕರೆಕ್ಟ್, ನಮಗೂ ನಷ್ಟ. ಕರೆಕ್ಟ್. ನಾವು ವಿ ಆರ್ ವರ್ಕಿಂಗ್ ಅಂಡರ್ ಟೆನ್ಷನ್. ಕರೆಕ್ಟ್. ಮತ್ತು ಅನ್ನೆಸೆಸರಿ ಕಾಸ್ಟ್ ಆಫ್ ಇನ್ವೆಸ್ಟಿಗೇಷನ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಎಸ್ ಡಾಕ್ಟರ್. ಯಾವ ಫೀಲ್ಡಲ್ಲಿ ಕರಪ್ಷನ್ ಇಲ್ಲ, ಯಾವ ಫೀಲ್ಡಲ್ಲಿ ಅನೈತಿಕತೆ ಇಲ್ಲ, ಯಾವ ಫೀಲ್ಡಲ್ಲಿ ಮೊರಾಲಿಟಿ ಇಲ್ಲ, ಇನ್ಸೆನ್ಸಿಟಿವ್ ಇಲ್ಲ, ಒಂದು ತೋರಿಸಿ ನನಗೆ. ಇಲ್ಲಿ ಇರ್ಲಿಕ್ಕೆ ಸಾಕು. ಆದರೆ ಯಾಕೆ ವೈದ್ಯರೇ ನಾವು ಟಾರ್ಗೆಟ್ ಆಗ್ತೇವೆ? ಬಿಕಾಸ್ ಒಂದು ಕಾರ್ ಮತ್ತು ಸೈಕಲ್ ಆಕ್ಸಿಡೆಂಟ್ ಆದಾಗ, ಒಂದು ಕಾರ್ ಹೋಗುವಾಗ ಸೈಕಲ್ನವನು ಬೇಕಂತ ಅಡ್ಡ ಬಂದು ಕಾರ್ನಡಿಗೆ ಬಿದ್ದರೆ ಜನರೆಲ್ಲ ಒಟ್ಟಿಗೆ ಮಾಡಿ ಕಾರ್ ಡ್ರೈವರಿಗೆ ಹೊಡಿತಾರೆ ವಿನ, ಅವನು ಸೈಕಲ್ನವ ವಿದೌಟ್ ಇಂಡಿಕೇಶನ್ ಬಂದಿದ್ದಾನೆ, ಸೈಕಲ್ ಬಿಡ್ಲಿಕ್ಕೆ ಬರದೆ ಬಂದಿದ್ದಾನೆ, ಅವನು ಬಿದ್ದರೆ ತಪ್ಪು ಅಂತೇಳಿ ಯಾರೂ ಹೇಳೋದಿಲ್ಲ. ದಿಸ್ ಇಸ್ ಆಲ್ವೇಸ್ ಎ ನ್ಯಾಚುರಲ್ ಜಸ್ಟಿಸ್. ಅದು ಯಾರು ಮೇಲೆ ಇರ್ತಾರೆ ಅವರನ್ನು ಹಿಡ್ಕೊಂಡು ಬಡಿಯೋದು ಅಥವಾ ಬೈಯೋದು. ಇದು ತಪ್ಪು. ಈ ಒಂದು ವೇಳೆ ತಪ್ಪಾದರೆ ನಿಜವಾಗಿ ಕಾರ್ ಡ್ರೈವರ್ ಅವನ ನಿರ್ಲಕ್ಷ್ಯದ ಆಕ್ಸಿಡೆಂಟ್ ಆದರೆ ಅವನ್ನ ಹಿಡೀರಿ ನೀವು.
ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ. ಇದು ನಾನು ಅಬ್ಸರ್ವೇಷನ್ ಮಾತ್ರ ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಡಾಕ್ಟರ್ ನಾರ್ ಐ ಆಮ್ ಡೆನಿಗ್ರೇಟಿಂಗ್ ಎನಿ ಪೇಷಂಟ್ ಇನ್ಸ್ಟಿಟ್ಯೂಷನ್ ಆರ್ ಏನೂ ಅಲ್ಲ. ಐ ವಾಂಟ್ ಟು ಕೀಪ್ ದಿಸ್ ಸಿಚುವೇಶನ್ಸ್ ಇನ್ ದ ಪಬ್ಲಿಕ್ ಡೊಮೈನ್. ಡಾಕ್ಟರ್ ಒಬ್ರು ಮಾತಾಡಿ, ಒಂದೇ ನಿಮಿಷ, ಲಾಸ್ಟ್ ಕಾಲ್. ಹಲೋ, ನಮಸ್ಕಾರ, ಹೇಳಿ. ಹಲೋ ಡಾಕ್ಟರ್ ನಮಸ್ಕಾರ. ನಮಸ್ತೆ, ಹೇಳಿ. ನಾನು ಉಲ್ಲಾಸ್ ಕುಮಾರ್ ಜೈನ್ ಅಂತ ವಕೀಲರು ಮಾತಾಡುದು, ಬೆಂಗಳೂರಿನಲ್ಲಿ ಇದ್ದೀನಿ. ನಾನು ಉಡುಪಿಯವನೇ. ಹೇಳಿ, ನಮಸ್ಕಾರ. ನನ್ನ ಮಿಸಸ್ ಅವರು ಈ ನಂಬರ್ ಕೊಟ್ಟರು ನಿಮ್ಮ ಸ್ಪಂದನದ ಕಾರ್ಯಕ್ರಮಕ್ಕೆ. ಹೇಳಿ ಉಲ್ಲಾಸ್ರೆ. ನೋಡಿ ಡಾಕ್ಟರ್, ನಾನು ಇವಾಗ ಸಾಧಾರಣ ಮಟ್ಟಿಗೆ ವಕೀಲರಾಗಿ ನೋಡ್ತಿರುವಂತ ಒಂದು ಅವಸ್ಥೆ ಏನಂತ ಹೇಳಿದ್ರೆ, ಈ ಹಾಸ್ಪಿಟಲ್ಗಳಲ್ಲಿ ಆಸ್ಪತ್ರೆ ಯಮ ಆಗ್ತಾ ಇದೆ ಅಲ್ವಾ ಇವಾಗ. ಆಸ್ಪತ್ರೆ ಇನ್ನೊಮ್ಮೆ ಹೇಳ್ಬೋದಾ? ಎರಡನೇದು ನೋಡಿ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವರು ಹೆಸರುವಾಸಿ ಆಗಿರೋದು ಮಾತ್ರ. ಕ್ರಮೇಣ ಇವರಲ್ಲಿ ಯಾವುದೇ ರೀತಿಯ ಮೆಟೀರಿಯಲ್ ಆಗ್ಲಿ, ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಲಾಯರ್ ಸಾಹೇಬ್ರೆ, ನಾವು ಇಂಪ್ರಾಪರ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ವಿಷಯವನ್ನು ಹೇಳೋದು ಇಟ್ಸ್ ಆಲ್ ಕಾಂಟ್ರವರ್ಷಿಯಲ್ ವಿಷಯ. ನಾನು ಆ ವಿಷಯ ಡಿಸ್ಕಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ನೀವು ಹೇಳೋ ನಿಮ್ಮ ಅಬ್ಸರ್ವೇಷನ್ ಮೇ ಬಿ ರೈಟ್ ಅಂಡ್ ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ದ್ಯಾಟ್. ಐ ರೆಸ್ಪೆಕ್ಟ್ ಯು. ಹೌದು, ಕರೆಕ್ಟ್. ನಿಮ್ಮ ಐ ರೆಸ್ಪೆಕ್ಟ್ ಯುವರ್. ಮೊನ್ನೆ 3.5 ತಿಂಗಳಲ್ಲಿ ಇದ್ರು, ಇವ್ರದ್ದು ಕಿಡ್ನಿದು ಸ್ಟೋನ್ ಅನ್ನು 3.5 ತಿಂಗಳಿಂದ ಇವರಿಗೆ ತೆಗಿಲಿಕ್ಕಾಗಿಲ್ಲ. ಇವ್ರ ಹತ್ರ ಲೇಸರ್ ಸಿಸ್ಟಮ್ ಇಲ್ಲ, ಮತ್ತೆ ಟ್ಯೂಬ್ ಸಿಸ್ಟಮ್ ನಲ್ಲಿ ಆಪರೇಷನ್ ಮಾಡ್ಲಿಕ್ಕೆ ನಾವು ಮಂಗಳೂರಿಗೆ ಕರ್ಕೊಂಡು ಕೊನೆ ತನಕ ಇವರು ಪೇಷಂಟ್ ನೋಡ್ಲಿಕ್ಕೆ ಬಿಡುದಿಲ್ಲ, ರೀಚ್ ಆಗ್ಲಿಕ್ಕೆ ಬಿಡುದಿಲ್ಲ. ಈ ರೀತಿ ಅವ್ಯವಸ್ಥೆ ಆಗರಾಗಿ ಹೋಗಿದೆ. 3.5 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಕ್ಯಾಪ್ಟನ್ ದಯಾನಂದ ಅವ್ರ ಹತ್ರ ಮಾತಾಡಿದ್ರೆ, ದಯವಿಟ್ಟು ಬನ್ನಿ ಸರ್, ಯಾವಾಗಲೇ ಕಂಪ್ಲೇಂಟ್ ಮಾಡುದು. ನೋಡಿ, ಯೂರಾಲಜಿ ಮತ್ತೆ ನಿಮ್ಮ ಕಾರ್ಡಿಯಾಲಜಿಯಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಒಮ್ಮೆ ಬರ್ತಾರೆ ಹುಡುಗರೆಲ್ಲ ಡಾಕ್ಟರ್ ಜೊತೆಯಲ್ಲಿ, ಏನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದೇ ಅವ್ಯವಸ್ಥೆ ಆಗರಾಗಿ ಹೋಗಿದೆ. ಒನ್ ಆಫ್ ದ ಶಾರ್ಟ್ ಕಮಿಂಗ್ಸ್ ಅವರ್ ಪ್ರೊಫೆಷನ್ ಈಸ್, ನಾನು ಒಂದು ಹೇಳ್ತೇನೆ, ಐ ಅಡ್ಮಿಟ್ ದಟ್ ವಿ ಆರ್ ವೆರಿ ಪುವರ್ ಕಮ್ಯುನಿಕೇಟರ್ಸ್ ಟು ದ ಪೇಷಂಟ್. ನಾವು ಪೇಷಂಟಿಗೆ ನೀವು ಲೀಗಲ್ ಸಿಸ್ಟಮಲ್ಲಿ ಹೇಗೆ ನೀವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಅವ್ರ ಸಿಗ್ನೇಚರ್ ತಗೊಳ್ತಾರೆ. ಹೆಚ್ಚು ಟೈಮ್ ಇಲ್ಲ, ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಾವು ಐ ಅಂಡರ್ಸ್ಟ್ಯಾಂಡ್ ಇವತ್ತಿನ ಕಾರ್ಯಕ್ರಮ ಒಂದು ಅಬ್ರಪ್ಟ್ ಆಗಿ ಎಂಡ್ ಆಗಿದೆ. ಸಾಕಷ್ಟು ವಿಚಾರಗಳನ್ನು ಮಾತನಾಡ್ಬೋದು. ಪ್ರಾಬಬ್ಲಿ ನಾವು ಇದನ್ನು ಇನ್ನೊಂದು ಸೆಷನ್ನಲ್ಲಿ ಇದನ್ನು ಮುಂದುವರಿಸ್ಬೋದು ಅಂತ ನಾನು ಅಂದ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಉಲ್ಲಾಸ್ ಕುಮಾರ್ ಜೈನ್ ಅವರು, ಇಫ್ ಐ ಆಮ್ ನಾಟ್ ರಾಂಗ್ ನಿಮ್ಮ ಹೆಸರು, ಕೊನೆಯ ಗಳಿಗೆಯಲ್ಲಿ ಫೋನ್ ಮಾಡಿದರೆ ನಿಮ್ಮ ಒಪಿನಿಯನ್ ಏನಿದೆ ಅದಕ್ಕೆ ಗೌರವ ಖಂಡಿತ ಇದೆ. ಆದರೆ ಕಾಂಟ್ರವರ್ಷಿಯಲ್ ವಿಷಯ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ಕಾಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಥ್ಯಾಂಕ್ ಯು. ನೀವು ಬಹಳ ದೂರದಿಂದ ಬೆಂಗಳೂರಿನಿಂದ ಕರೆ ಮಾಡಿದರೆ. ವೀಕ್ಷಕರು, ಇಷ್ಟೊತ್ತು ನೀವು ನೋಡಿದರೆ ಡಾಕ್ಟರ್ಸ್ ಪ್ರಾಬ್ಲಮ್ ಅನ್ನೋ ವಿಶೇಷ ಕಾರ್ಯಕ್ರಮ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.